ಕನ್ನಡ ಪ್ರೋಗ್ರಾಮ್ ಬಂದ್ಬಿಟ್ಟು BCom, ಸಬ್ಜೆಕ್ಟ್ ಕನ್ನಡ, ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್, ಟಾಪಿಕ್ ಕೆಂಪು ನಾರಾಯಣ, ಕ್ರಿಯೇಟೆಡ್ ಬೈ ಸರಸ್ವತಿ RS, ಸೆಕೆಂಡ್ ಸೆಮಿಸ್ಟರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೆಬ್ಬೂರು. ಸಬ್ಮಿಟೆಡ್ ಟು ಡಾಕ್ಟರ್ ಗೋವಿಂದರಾಜು ಎನ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೆಬ್ಬೂರು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಮಾರ್ಗದರ್ಶಕರು ಡಾಕ್ಟರ್ ಗೋವಿಂದರಾಜು ಎನ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೆಬ್ಬೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೆಬ್ಬೂರು. ಕವಿ ಪರಿಚಯ. ಕೆಂಪು ನಾರಾಯಣ ಇವರು ಬದುಕಿದ್ದ ಕಾಲಘಟ್ಟ 1794-1868. ಇವರನ್ನು ಪ್ರಸಿದ್ಧ ಕನ್ನಡ ಗದ್ಯ ಗ್ರಂಥದ ಕರ್ತೃ ಎಂದು ಕರೆಯುತ್ತಾರೆ. ಇವರ ಪ್ರಮುಖ ಕೃತಿ ಎಂದರೆ ಮುದ್ರಮಂಜೂಷವೆಂಬ ಗದ್ಯ ಇವರ ಪ್ರಮುಖ ಗ್ರಂಥ. ಮೈಸೂರು ಸಂಸ್ಥಾನವನ್ನು ಆಳಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಿತ ಮಾತರಾಗಿದ್ದ ಇವರು ಹೊಯ್ಸಳ ಕರ್ನಾಟಕ ಪಂಗಡಕ್ಕೆ ಸೇರಿ ಸ್ಮಾರ್ತ ಬ್ರಾಹ್ಮಣ ಮನೆತನದವರು. ಇವರ ಕೃತಿ ಮುದ್ರಮಂಜೂಷ 18 ಆಶಯಗಳುಳ್ಳ ಮುದ್ರಮಂಜೂಷವೆಂಬ ಗದ್ಯ ಗ್ರಂಥ ದೊರೆತಿರುವ ಏಕೈಕ ಕೃತಿ. ಈ ಕೃತಿ 1823ರಲ್ಲಿ ರಚಿತವಾಯಿತೆಂದು ಕೃತಿಯಲ್ಲಿ ದಾಖಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶ. ಕೆಂಪು ನಾರಾಯಣ. ಕೆಂಪು ನಾರಾಯಣ ಪ್ರಸಿದ್ಧ ಕನ್ನಡ ಗದ್ಯ ಗ್ರಂಥದ ಕರ್ತೃ. ಇವರು ಮೈಸೂರು ಸಂಸ್ಥಾನವನ್ನು ಆಳಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಿತನಾಗಿದ್ದ ಈತ ಹೊಯ್ಸಳ ಕರ್ನಾಟಕ ಪಂಗಡಕ್ಕೆ ಸೇರಿ ಸ್ಮಾರ್ತ ಬ್ರಾಹ್ಮಣ 18 ಆಶಯಗಳುಳ್ಳ ಮುದ್ರಮಂಜೂಷ ಎಂಬ ಗದ್ಯ ಗ್ರಂಥ ಇವನ ಏಕೈಕ ಕೃತಿ. 1823ರಲ್ಲಿ ಈ ಕೃತಿ ರಚಿತವಾಯಿತೆಂದು ಕವಿಯ ಮಾತುಗಳಿಂದಲೇ ಸ್ಪಷ್ಟವಾಗುತ್ತದೆ. ಮಗಧ ದೇಶದ ಅರಸರಾದ ನವನಂದರನ್ನು ಅವರ ದಾಯಾದಿಯಾದ ಚಂದ್ರಗುಪ್ತ ಮೌರ್ಯ, ದಂಡನೀತಿಶಾಸ್ತ್ರದಲ್ಲಿ ಪ್ರವೀಣನಾದ ಚಾಣಕ್ಯನೆಂಬ ಬ್ರಾಹ್ಮಣನ ಸಹಾಯದಿಂದ ಸಂಹರಿಸಿ ಪಾಟಲಿಪುತ್ರದ ಸಿಂಹಾಸನವನ್ನು ಏರಿದ ಐತಿಹಾಸಿಕ ವೃತ್ತಾಂತವೇ ಮುದ್ರಮಂಜೂಷದ ಕಥಾವಸ್ತು. ಪುರಾಣಗಳಲ್ಲಿ ಸಂಕ್ಷೇಪವಾಗಿ ನಿರೂಪಿತವಾದ ಕಥೆಯನ್ನು ತಾನು ವಿಸ್ತಾರವಾಗಿ ಹೇಳುತ್ತಿರುವೆನೆಂದು ಗ್ರಂಥದ ಅವತರಣಿಕೆಯಲ್ಲಿ ಕವಿ ಹೇಳಿಕೊಂಡಿದ್ದರು. ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಖ್ಯಾತವಾಗಿರುವ ವಿಶಾಖದತ್ತನ ಮುದ್ರರಾಕ್ಷಸ ನಾಟಕವೇ ಈ ಕನ್ನಡ ಕೃತಿಗೆ ಮೂಲಾಧಾರ. ಕಥೆಯ ರಚನೆಗೆ ಪುರಾಣಗಳಿಂದ ಒದಗಿ ಬಂದಿರುವ ಸಹಾಯ ಅತ್ಯಲ್ಪ, ಇಲ್ಲವೇ ಇಲ್ಲವೆಂದರೂ ತಡೆಯುತ್ತದೆ. ಮುದ್ರಮಂಜೂಷದ ಕಥೆಯ 3ರಲ್ಲಿ ಒಂದು ಭಾಗಕ್ಕೆ ಅದರ ಆಧಾರವಾದ ನಾಟಕವನ್ನು ಕೆಂಪು ನಾರಾಯಣ ನೆನೆಯದಿದ್ದರೂ ರಾಕ್ಷಸನ ಮುದ್ರೆ ಯುಗಾರದ ಸಂಗ್ರಹದಿಂದ ಮೊದಲಾಗಿ ಚಂದ್ರಗುಪ್ತನ ಪಟ್ಟಾಭಿಷೇಕದಿಂದ ಮುಗಿಯುವ ನಾಟಕ. ಕಥೆಯನ್ನು ವಿಸ್ತಾರವಾಗಿ ಗದ್ಯದಲ್ಲಿ ಅನುವಾದ ಮಾಡಿರುವುದರ ಜೊತೆಗೆ ಪೂರ್ವಕಥೆಗೆ ಸಂಬಂಧಿಸಿದಂತೆ ನಾಟಕದಲ್ಲಿ ಬರುವ ಸೂಚನೆಗಳನ್ನು ಸಂಗ್ರಹಿಸಿದ್ದಾರೆ. ಸಂಸ್ಕೃತದಲ್ಲಿ ದಕ್ಷಿಣ ದೇಶದ ಕವಿಗಳಾದ ಮಹದೇವ ರವಿನರ್ತಕರು ರಚಿಸಿರುವ ಮುದ್ರರಾಕ್ಷಸ ನಾಟಕ ಕಥಾ, ಮುದ್ರರಾಕ್ಷಸ ಕಥಾಸಾರಗಳೆಂಬ ಚಿಕ್ಕ ಗದ್ಯ ಪದ್ಯ ಗ್ರಂಥಗಳಿಂದಲೂ ದುಂಡಿರಾಜ ನಾಟಕದ ವ್ಯಾಖ್ಯಾನಕ್ಕೆ ಬರೆದಿರುವ ಉಪೋದ್ಘಾತದಿಂದಲೂ ವಿಷಯವನ್ನು ಸಂಗ್ರಹಿಸಿ ಮಹಾಭಾರತದಿಂದ ಅನೇಕ ಸೂಚನೆಗಳನ್ನು ಪಡೆದು, ಜೊತೆಗೆ ಸ್ವಂತ ಕಲ್ಪನೆಯಿಂದ ಹೊಸ ಹೊಸ ಸನ್ನಿವೇಶಗಳನ್ನು ಸೃಷ್ಟಿಮಾಡಿ ಯಾವ ಅದ್ಭುತಗಳೂ ಇಲ್ಲದ ಶೃಂಗಾರ ರಸರಹಿತವಾದ ಕಥೆ, ಪಾತ್ರ ಸೃಷ್ಟಿ, ಸಂಭಾಷಣೆ, ಜೀವನ ದರ್ಶನ ಇವುಗಳಿಂದ ಪರಿಪುಷ್ಟವಾಗಿ ಆಧುನಿಕ ಕಾದಂಬರಿಯಂತೆ ರಮ್ಯವಾದ ಒಂದು ಗದ್ಯ ಕಥೆಯನ್ನು ಕನ್ನಡಿಗರಿಗೆ ಒದಗಿಸಿಕೊಟ್ಟಿದ್ದಾನೆ. ಕಥೆ ಹೇಳುವುದೇ ಕವಿಯ ಪರಮೋದ್ದೇಶವಲ್ಲ. ಕಥೆಯ ಜೊತೆಗೆ ರಾಜರಿಗೆ, ಮಂತ್ರಿಗಳಿಗೆ ರಾಜನೀತಿ ದೊರಕಬೇಕೆಂಬ ಆಶಯದಿಂದ ಕವಿ ಬಾಣನ ಕಾದಂಬರಿ, ಕಾಮದಕಂ, ನೀತಿಸಾರ, ಭರ್ತೃಹರಿಯ ಕ್ಷತ್ರಕತ್ರೇಯ ಇದೇ ಮೊದಲಾದ ಗ್ರಂಥಗಳಿಂದ ತನ್ನ ಕೃತಿಗೆ ಬೇಕಾದ ರಾಜನೀತಿಯನ್ನು ಸಂಗ್ರಹಿಸಿದರು. ಶುಕ್ರನೀತಿ ಗ್ರಂಥಕ್ಕೆ ವಿಶೇಷವಾಗಿ ಋಣಿಯಾಗಿದ್ದಾನೆ. ಮುದ್ರಮಂಜೂಷ. ಮುದ್ರಮಂಜೂಷ ನಾರಾಯಣನು ಬರೆದಿರುವ ಇದು ನಡುಗನ್ನಡದಲ್ಲಿದೆ. ಮುದ್ರರಾಕ್ಷಸ, ಮುದ್ರಮಂಜೂಷ, ಚಂದ್ರಗುಪ್ತ, ಚಾಣಕ್ಯರ ಚರಿತ್ರೆ ಎಂದೇ ಬೇರೆ ಬೇರೆ ಹೆಸರುಗಳುಳ್ಳ ವಿಶಾಖದತ್ತ ರಚಿಸಿದ್ದ ಮುದ್ರರಾಕ್ಷಸ ಸಂಸ್ಕೃತ ನಾಟಕದ ಅನುವಾದವೇ ಈ ಗ್ರಂಥ. ಚಂದ್ರಗುಪ್ತ ಮೌರ್ಯನಿಗೆ ಮಗಧ ರಾಜ್ಯವನ್ನು ಗುಪ್ತ ಸಂಧಾನದಿಂದ ಚಾಣಕ್ಯನು ಸಂಪಾದಿಸಿಕೊಟ್ಟದ್ದು ಇದರ ಕಥಾವಸ್ತು. ಈ ಗ್ರಂಥದ ಕರ್ತೃ ಕೆಂಪು ನಾರಾಯಣ.
ಈ ಗ್ರಂಥದ ಕರ್ತೃ ಕೆಂಪು ನಾರಾಯಣ. ಈ ಗ್ರಂಥವನ್ನು 1823ರಲ್ಲಿ ಇದನ್ನು ಆಧುನಿಕ ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಕೃತಿ ಎಂದರೂ ತಪ್ಪಾಗಲಾರದು. ಈ ಕೃತಿಯನ್ನು ಸಂಪಾದಿಸಿ ತಿದ್ದಿ 1923ರಲ್ಲಿ ರೆವರೆಂಡ್ ಜಿ. ಸ್ಟೀವನ್ ಸನ್ ರವರು ಮುದ್ರಿಸಿದ್ದಾರೆ. ಇದನ್ನು ಮೈಸೂರಿನ ವೆಸ್ಲೆ ಪ್ರೆಸ್ ಮುದ್ರಿಸಿತು. ಮಗಧ ದೇಶದ ಅರಸರಾದ ನವಾನಂದರನ್ನು ಅವರ ದಾಯಾದಿಯಾದ ಚಂದ್ರಗುಪ್ತ ಮೌರ್ಯ ದಂಡ ನೀತಿಶಾಸ್ತ್ರದಲ್ಲಿ ಪ್ರವೀಣನಾದ ಚಾಣಕ್ಯನೆಂಬ ಬ್ರಾಹ್ಮಣನ ಸಹಾಯದಿಂದ ಸಂಹರಿಸಿ ಪಾಟಲಿಪುತ್ರದ ಸಿಂಹಾಸನವನ್ನು ಏರಿದ ಐತಿಹಾಸಿಕ ವೃತ್ತಾಂತವೇ ಮುದ್ರಮಂಜೂಷ. ಕಥಾವಸ್ತು: ಪುರಾಣಗಳಲ್ಲಿ ಸಂಕ್ಷೇಪವಾಗಿ ನಿರೂಪಿತವಾದ ಕಥೆಯನ್ನು ತಾನು ವಿಸ್ತಾರವಾಗಿ ಹೇಳುತ್ತಿರುವೆನೆಂದು ಗ್ರಂಥದ ಅವತರಣಿಕೆಯಲ್ಲಿ ಕವಿ ಹೇಳಿಕೊಂಡಿದ್ದರು. ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಖ್ಯಾತವಾಗಿರುವ ವಿಶಾಖದತ್ತನ ಮುದ್ರಾರಾಕ್ಷಸ ನಾಟಕವೇ ಈ ಕನ್ನಡ ಕೃತಿಗೆ ಮೂಲಾಧಾರ. ಈ ಮೂಲಕ ಆಧುನಿಕ ಕಾದಂಬರಿಯಂತೆ ರಮ್ಯವಾದ ಒಂದು ಗದ್ಯಕಥೆಯನ್ನು ಒದಗಿಸಿಕೊಟ್ಟಿದ್ದಾನೆ. ಕಥೆ ಹೇಳುವುದೇ ಕವಿಯ ಪರಮೋದ್ದೇಶವಲ್ಲ. ಕಥೆಯ ಜೊತೆಗೆ ರಾಜರಿಗೆ, ಮಂತ್ರಿಗಳಿಗೆ ರಾಜನೀತಿ ದೊರಕಬೇಕೆಂಬ ಆಶಯದಿಂದ ಕವಿ ಬಾಣನ ಕಾದಂಬರಿ, ಕಾಮದಕ್ಕ, ನೀತಿಸಾರ, ಭರ್ತೃಹರಿಯ ಕ್ಷೇತ್ರತ್ರಯ ಇದೇ ಮೊದಲಾದ ಗ್ರಂಥಗಳಿಂದ ತನ್ನ ಕೃತಿಗೆ ಬೇಕಾದ ರಾಜನೀತಿಯನ್ನು ಸಂಗ್ರಹಿಸಿದರು. ಶುಕ್ರನೀತಿ ಗ್ರಂಥಕ್ಕೆ ವಿಶೇಷವಾಗಿ ಋಣಿಯಾಗಿದ್ದಾರೆ ಎಂದು ತಿಳಿಯಪಡುವುದು. ಮಗಧ ರಾಜ್ಯ, ಇದರ ರಾಜಧಾನಿ ಪಾಟಲಿಪುತ್ರ, ನಂತರ ರಾಜಗೃಹ. ಮಗಧ ದಕ್ಷಿಣ ಬಿಹಾರದಲ್ಲಿನ ಒಂದು ಪ್ರಾಚೀನ ರಾಜ್ಯವಾಗಿತ್ತು ಮತ್ತು ಪ್ರಾಚೀನ ಭಾರತದ 16 ಮಹಾಜನಪದಗಳಲ್ಲಿ ಒಂದಾಗಿತ್ತು. ಮಗಧವು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು ಮತ್ತು ಭಾರತದ ಮಹಾನ್ ಸಾಮ್ರಾಜ್ಯಗಳಲ್ಲಿ 2 ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯಗಳು ಮಗಧದಲ್ಲಿ ಹುಟ್ಟಿದವು. ಮಗಧದ ಅಸ್ತಿತ್ವವನ್ನು ವೈದಿಕ ಪಠ್ಯಗಳಲ್ಲಿ ಕ್ರಿಸ್ತಪೂರ್ವ 600ಕ್ಕಿಂತ ಬಹಳ ಮುಂಚೆ ದಾಖಲಿಸಲಾಗಿದೆ. ರಾಜಧಾನಿ ಪಾಟಲಿಪುತ್ರ, ಈಗಿನ ಪಾಟ್ನಾ ರಾಜಧಾನಿಯಾಗಿತ್ತು. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಮೌರ್ಯ ವಂಶದ ಚಕ್ರವರ್ತಿಯಾಗಿದ್ದರು. ಮುದ್ರಮಂಜೂಷ ಕೃತಿ ರಚನೆಯಾದ ಕಾಲ 1823. ಕೃತಿಯ ಪ್ರಕಾರ ಸ್ವರೂಪ ಐತಿಹಾಸಿಕ ಗದ್ಯಕಾವ್ಯ. ಕೃತಿಯ ವಿಶೇಷತೆಗಳು: ವಿಶಾಖದತ್ತನ ಮುದ್ರಾರಾಕ್ಷಸ ಎಂಬ ನಾಟಕ ಕೆಂಪು ನಾರಾಯಣನ ಮೇಲೆ ಭಾರೀ ಪ್ರಭಾವ ಬೀರಿದೆ. ಕಾವ್ಯದಲ್ಲಿ ಸಾಕಷ್ಟು ಸ್ವಂತಿಕೆಯನ್ನು ಮೆರೆದು ಕೃತಿಗೆ ತನ್ನದೇ ಆದಂಥ ಸೊಬಗು ಮೂಡಲು ಕಾರಣನಾಗಿದ್ದಾನೆ. ಈ ಕೃತಿಯಲ್ಲಿ ಕವಿಯ ಪ್ರಸ್ತಾಪಿಸಿದಂತೆ ಪುರಾಣದ ಚಂದ್ರಗುಪ್ತ ಚಾಣಕ್ಯರ ಕಥೆಯನ್ನು ಯಥಾವತ್ತಾಗಿ ಕೆಂಪು ನಾರಾಯಣ ಈ ಕೃತಿಯೊಳಗೆ ಅನುಸರಿಸಿಲ್ಲ. ಬದಲಾಗಿ ತನ್ನ ಪ್ರಾದೇಶಿಕತೆಯನ್ನು, ಸಾಂಸ್ಕೃತಿಕ ಮಹತ್ವವನ್ನು, ವ್ಯಕ್ತಿ ವಿಶಿಷ್ಟತೆ, ಪ್ರತಿಭೆಯ ಮೂಲಕ ಪುರಾಣದ ಕಥೆಯನ್ನು ಪುನರ್ ವ್ಯಾಖ್ಯಾನಗೊಳಿಸಿದ್ದಾನೆ. ಅಲ್ಲದೆ ತಾನು ಬರೆದ ಕಾಲಘಟ್ಟ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ವಿದ್ಯಮಾನಗಳನ್ನು ಪಡಿಮೂಡಿಸಲು ಈ ಕೃತಿಯನ್ನು ಒಳ್ಳೆ ಮಾಧ್ಯಮವಾಗಿ ದುಡಿಸಿಕೊಂಡಿದ್ದಾನೆ. ಕೃತಿಯೊಳಗಿನ ಮತ್ತು ಶೈಲಿ ಹಾಗೂ ಭಾಷೆ, ನಿರೂಪಣಾ ವಿಧಾನ ಎಲ್ಲವೂ ಹೊಸತನದಿಂದ ಕೂಡಿವೆ. ಅಂದರೆ ಇದುವರೆಗೂ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಶೈಲಿ, ವಸ್ತು, ಭಾಷೆ ಹಾಗೂ ನಿರೂಪಣಾ ವಿಧಾನಗಳನ್ನು ವಿಶೇಷವಾಗಿ ಕೆಂಪು ನಾರಾಯಣನು ಈ ಕೃತಿಯೊಳಗೆ ತಂದು ಪ್ರಖ್ಯಾತಗೊಳಿಸಿದ್ದಾನೆ. ಕೊನೆಯದಾಗಿ ಕೃತಿಯ ವಿಶೇಷತೆಗಳು: ಹೊಸಗನ್ನಡ ಸಾಹಿತ್ಯದ ಪ್ರಕಾರ ಆರಂಭಗೊಳ್ಳಲು ಮುನ್ನುಡಿಯನ್ನು ಈ ಮುದ್ರಮಂಜೂಷ ಕೃತಿಯಲ್ಲಿ ಕೊಟ್ಟಿದ್ದಾನೆ, ಏಕೆಂದರೆ ಅತಿಶಯವಾಗಲಾರದು. ಇಲ್ಲಿಯವರೆಗೂ 9 ಮುದ್ರಣ ಕಂಡಿರುವುದೇ ಈ ಕೃತಿಯ ಜನಪ್ರಿಯತೆಗೆ, ಈ ಕೃತಿಯ ಶ್ರೇಷ್ಠತೆಗೆ ಕೈಗನ್ನಡಿಯಾಗಿದೆ. ಒಟ್ಟಾರೆಯಾಗಿ ಕವಿ ಕೆಂಪು ನಾರಾಯಣ ನಡುಗನ್ನಡ ಸಾಹಿತ್ಯ ಘಟ್ಟದ ಕೊನೆಯ ಕೊಂಡಿಯಾಗಿ ಆಧುನಿಕ ಸಾಹಿತ್ಯದ ಪೂರ್ವದಲ್ಲಿ ಜೀವಿಸಿದ್ದು. ಇಷ್ಟೆಲ್ಲ ಕಾರಣಗಳಿಂದಾಗಿ ಕೆಂಪು ನಾರಾಯಣನು ಹೊಸಗನ್ನಡ ಸಾಹಿತ್ಯದ ಅರುಣೋದಯದ ರೂವಾರಿ ಎನ್ನುವ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಈ ಮುದ್ರಮಂಜೂಷ ವಿಶಿಷ್ಟ ಬಗೆಯ ಕೃತಿಯೊಂದನ್ನು ರಚಿಸಿದ್ದು, ಈ ಮೂಲಕ ಹೊಸಗನ್ನಡ ಸಾಹಿತ್ಯದ ಹೆಬ್ಬಾಗಿಲನ್ನು ತೆರೆದಿದ್ದಾನೆ. ಇನ್ನು ಕವಿ ಕೆಂಪು ನಾರಾಯಣನ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಹಲವಾರು ಗ್ರಂಥಗಳಿವೆ. ಧನ್ಯವಾದಗಳು.